ಹೋಟೆಲ್ಗಿಂತನೂ ತುಂಬಾ ರುಚಿಯಾಗಿರುವಂತಹ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ಯಾವ ಮಸಾಲೆ ಇದೆಯೋ ಬರೀ ಅದನ್ನೇ ಹಾಕಿ ಮಾಡುವಂಥ ಒಂದು ಸೂಪರ್ ಆಗಿರುವಂಥ ಸುಲಭದ ಮಸಾಲ ಪಲಾವ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮಸ್ತೆ ಎಲ್ರಿಗೂ. ನಮ್ಮ ಈ ವಿಶೇಷವಾಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಕೂಡ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ರೆಸಿಪೀಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಮೊದಲಿಗೆ 2 ಲೋಟ ಬಾಸುಮತಿ ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕೋಬೇಕು. ನಾವು ಒಂದು 4 ಜನರಿಗೆ ಆರಾಮ್ಸೆ ಪಲಾವ್ ಮಾಡ್ಬೋದು ಇಷ್ಟು ಅಕ್ಕಿಯಲ್ಲಿ. ನೀರಲ್ಲಿ ನೆನೆ ಹಾಕಿದರೆ ಏನಾಗುತ್ತೆ ಅಂತಂದರೆ ರೈಸ್ ತುಂಬಾ ಮೆತ್ತಗೆ ಬರುತ್ತೆ, ಪಲಾವ್ ಚೆನ್ನಾಗಿ ಬರುತ್ತೆ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಇದು ನೆನೆಯಲಿ. ಸ್ಟವ್ ಮೇಲೆ ಒಂದು ಕಡಾಯಿಯನ್ನು ಇಟ್ಬಿಟ್ಟು ಅಥವಾ ಯಾವುದಾದ್ರೂ ಒಂದು ಪಾತ್ರೆನ ಇಟ್ಬಿಟ್ಟು ಪಲಾವ್ ಮಾಡಲಿಕ್ಕೆ ಚೂರು ಬಿಸಿ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೇನೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ. ಚೂರು ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಗೋಡಂಬಿ, 1-2 ಪಲಾವ್ ಎಲೆ ಅಥವಾ ಬೇ ಲೀಫ್, 1-2 ಸ್ಟಾರ್, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಬಡೆ ಸೊಪ್ಪು, ಒಂದು ಚಿಕ್ಕ ತುಂಡು ಚಕ್ಕೆ, ಒಂದು 3-4 ಏಲಕ್ಕಿ, ಹಾಗೆಯೇ ಒಂದು 3-4 ಲವಂಗ, ಇಷ್ಟನ್ನು ಹಾಕೋಬೇಕು. ಚೂರು ಬಿಸಿ ಮಾಡ್ಕೊಳ್ಳಿ. ಆ ಮಸಾಲದು ಫ್ಲೇವರ್ ಇದೆಯಲ್ವಾ ಅದು ಎಣ್ಣೆಯಲ್ಲಿ ಬಿಡಬೇಕು. ಹಾಗೆಯೇ ಆ ಗೋಡಂಬಿ ಇದೆಯಲ್ವಾ ಅದೊಂದು ಸ್ವಲ್ಪ ನಾವು ಹುರಿದ್ಕೋಬೇಕು. ಮಸಾಲದು ಒಳ್ಳೆ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ. ಇವಾಗ ನಾವು ಇದಕ್ಕೆ 2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ. ಈರುಳ್ಳಿನ ಒಳ್ಳೆ ಗೋಲ್ಡನ್ ಬ್ರೌನ್ ಬಣ್ಣ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಪಲಾವ್ಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಈರುಳ್ಳಿ ಫ್ರೈ ಆದ ನಂತರ ಇವಾಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೇನೆ. ಹಾಗೆಯೇ 4 ಹಸಿಮೆಣಸಿನ್ಕಾಯನ್ನು ಹಾಕೊತಾ ಇದ್ದೇನೆ. ಇದನ್ನು ಕೂಡ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಈ ಎಣ್ಣೆ ಜೊತೆ. ಶುಂಠಿದು ಹಸಿ ಫ್ಲೇವರ್ ಹೋದ ನಂತರ ಇವಾಗ ನಮಗೆ ಇದಕ್ಕೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿನ ಹಾಕೋಬಹುದು. ಮೊದಲಿಗೆ 2 ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ನೀವು ಯಾವ ತರಕಾರಿ ಇಲ್ಲದಿದ್ರೂ ಪರವಾಗಿಲ್ಲ, 2 ಟೊಮೆಟೊ ಮಾತ್ರ ಹಾಕೊಳ್ಳಿ. ಅದಾದ ನಂತರ ಮನೆಯಲ್ಲಿ 2 ಆಲೂಗಡ್ಡೆ ಇತ್ತು, ಅದನ್ನು ಕೂಡ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. 1 ಕ್ಯಾರೆಟನ್ನು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಯಾವುದು ಇಲ್ಲದಿದ್ದರೆ ಬರೀ ಟೊಮೆಟೊ ಮತ್ತು ಆಲೂಗಡ್ಡೆ ಇದ್ದರೂ ಸಾಕಾಗುತ್ತೆ. ಸ್ವಲ್ಪ ಹಸಿ ಬಟಾಣಿ ಇತ್ತು, ಅದನ್ನು ಕೂಡ ನಾನು ಹಾಕೊತಾ ಇದ್ದೇನೆ. ಬಟಾಣಿ ಹಾಕಿಲ್ಲದಿದ್ರೂ ತೊಂದರೆ ಇಲ್ಲ, ಏನಿರುತ್ತೆ ನೋಡಿ ಮನೆಯಲ್ಲಿ ಅದನ್ನ ಹಾಕಿ ಮಾಡ್ಬೋದು. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಇದೇ ಥರ ಓಪನ್ ಆಗಿಟ್ಟು ಒಂಚೂರು ಹದ ಬೇಯಲಿಕ್ಕೆ ಬಿಡೋಣ. ಈಗ ನಾವಿದಕ್ಕೆ ಮೇಯ್ನ್ ಆಗಿರುವಂಥದ್ದು ಒಂದು ಮಸಾಲನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ನೋಡಿ ಅರ್ಧ ಕಪ್ಪಷ್ಟು, ಜಾಸ್ತಿ ಅಲ್ಲ, ಅರ್ಧ ಕಪ್ಪಷ್ಟು ದಪ್ಪ ಮೊಸರನ್ನು ತಗೊಂಡಿದ್ದೇನೆ. ಚಿಟಿಕೆ ಅರಿಶಿನ ಪುಡಿ ಹಾಕೊಳ್ಳಿ, ಅರಿಶಿನ ಪುಡಿ ಜಾಸ್ತಿ ಬೇಡ. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಹಾಕೊತಾ ಇದ್ದೇನೆ. ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ ಪೌಡರ್ ಇರುತ್ತಲ್ವ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಹಾಕೋಬಹುದು. ನಾನು ಬಿರಿಯಾನಿ ಮಸಾಲ ಪುಡಿಯನ್ನು ಹಾಕೊತಾ ಇದ್ದೇನೆ. ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಖಾರ ನೋಡ್ಕೊಂಡು ಹಾಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಈ ಮಸಾಲನ ಮಿಕ್ಸ್ ಮಾಡ್ಕೊಳ್ಳಿ. ಪಲಾವ್ದು ಮಸಾಲ ರೆಡಿಯಾಗಿದೆ. ಇಷ್ಟೊತ್ತಿಗೆ ನಮ್ಮ ತರಕಾರಿ ಕೂಡ ಒಂಚೂರು ಆಯಿಲಲ್ಲಿ ಬೆಂದಿರುತ್ತೆ. ಚೂರು ಮಗುಚ್ಕೊಳ್ಳಿದ್ನ ಈ ಥರ. ಈಗ ಇದಕ್ಕೆ ರೆಡಿ ಮಾಡಿಟ್ಟಿರುವಂಥ ಮಸಾಲನ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. ನಾನು ಫ್ಲೇವರಿಗೆ ಒಂಚೂರು ಸಕ್ಕರೆನ ಹಾಕೊತಾ ಇದ್ದೀನಿ. ಸಕ್ಕರೆ ಆಪ್ಷನಲ್, ಬೇಕಿದ್ರೆ ಹಾಕೋಬಹುದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಈಗ ನೆನೆ ಹಾಕಿರುವಂಥ ರೈಸನ್ನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೇನೆ. ಆ್ಯಕ್ಚುಲಾಗಿ ನಾನು ಯೂಸ್ ಮಾಡಿರುವಂಥದ್ದು ಬಾಸ್ಮತಿ ರೈಸ್ ಇದು. ಈಗ ಇದಕ್ಕೆ ಈ ರೈಸನ್ನು ಹಾಕೊತಾ ಇದ್ದೇನೆ.
ಸ್ವಲ್ಪ ಈ ಮಸಾಲೆ ಜೊತೆ ರೈಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ರೈಸನ್ನು ಯಾವ ಲೋಟದಲ್ಲಿ ತಗೊಂಡಿದ್ದೀವೋ ಆ ಲೋಟದಲ್ಲಿ 4 ಲೋಟದಷ್ಟು ನೀರನ್ನು ಹಾಕಬೇಕಂದ್ರೆ 2 ಲೋಟ ರೈಸ್ ಹಾಕಿರೋದು 4 ಲೋಟದಷ್ಟು ನೀರನ್ನು ಹಾಕೋಬೇಕು. ನಾವು ಓಪನ್ ಪಾತ್ರೆಯಲ್ಲಿ ಇದನ್ನ ಮಾಡೋದ್ರಿಂದ 4 ಲೋಟದಷ್ಟು ನೀರು ಬಾಸ್ಮತಿ ರೈಸಿಗೆ. ಕುಕ್ಕರಲ್ಲಿ ಮಾಡೋದಿದ್ರೆ ನೀವು 2 ಲೋಟಕ್ಕೆ 3.5 ಲೋಟದಷ್ಟು ನೀರನ್ನು ಹಾಕೋಬಹುದು. ಒಂದು ವೇಳೆ ನೀವು ನಾರ್ಮಲ್ ರೈಸ್ ಮಾಡ್ತೀರಾದರೆ 2 ಲೋಟ ರೈಸಿಗೆ 4.5 ಲೋಟದಷ್ಟು ನೀರನ್ನು ಹಾಕೊಳ್ಳಿ. ಬೇಕಾದರೆ ಇವಾಗ ಈ ನೀರಿನ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಎಲ್ಲ ಚೆಕ್ ಮಾಡ್ಕೊಳ್ಳಿ. ಈಗ ಇದನ್ನ ಮುಚ್ಚಿಟ್ಬಿಟ್ಟು ಹೈ ಫ್ಲೇಮಲ್ಲಿ 8 ನಿಮಿಷ ನಾವು ಕುಕ್ ಮಾಡಬೇಕು. 8 ನಿಮಿಷ ಆದ ನಂತರ ಅಂದರೆ ಈ ರೈಸ್ ನೀರಿನ ಲೆವೆಲ್ಗೆ ಬರುತ್ತಲ್ವ, ಆಗ ನಾವೇನು ಮಾಡಬೇಕು, ಇದನ್ನ ಉರಿಯನ್ನು ಸ್ವಲ್ಪ ಕಮ್ಮಿ ಇಟ್ಬಿಟ್ಟು, ಅಂದರೆ ಒಂದು ಮೀಡಿಯಂ ಫ್ಲೇಮ್ ಅದಕ್ಕಿಂತ ಚೂರು ಕಮ್ಮಿ ಇಟ್ಬಿಟ್ಟು ಮತ್ತೆ 7 ರಿಂದ 8 ನಿಮಿಷ ನಾವಿದನ್ನ ಸ್ಟೀಮಲ್ಲಿ ಬೇಯಿಸಬೇಕು. ನೋಡಿ, ಇವಾಗ 7 ನಿಮಿಷ ಆಗಿದೆ. ಆಲ್ಮೋಸ್ಟ್ ಬೆಂದಿರುತ್ತೆ, ನೀರೆಲ್ಲ ಡ್ರೈ ಇರುತ್ತೆ. ಬಟ್ ಇದು ಇನ್ನೂ ಒಂದು ಸ್ವಲ್ಪ ಹೊತ್ತು ಸ್ಟೀಮಲ್ಲಿ ನಾವು ಅಂದರೆ ಹಬೆಯಲ್ಲಿ ಬಿಡಬೇಕು. ಅವಾಗ ಏನಾಗುತ್ತೆ ಅಂತಂದರೆ ರೈಸ್ ಇದೆಯಲ್ಲ ಮೆದುವಾಗಿ ತುಂಬಾ ಚೆನ್ನಾಗಾಗುತ್ತೆ ಪಲಾವು. ಸೊ ಸ್ಟವನ್ನು ಬಂದ್ ಮಾಡಿಬಿಟ್ಟು ಲಿಡ್ಡನ್ನು ಅಂದರೆ ಮುಚ್ಚಳನ ಮುಚ್ಚಿಟ್ಬಿಟ್ಟು ಇನ್ನೂ 10 ರಿಂದ 12 ನಿಮಿಷ ಹಾಗೇ ಬಿಟ್ಬಿಡೋಣ. ಇದನ್ನ ಇಮಿಡಿಯೇಟ್ ಆಗಿ ತಿನ್ನೋದು ಬೇಡ. ನೋಡಿ, ಮಸಾಲ ಪಲಾವ್ ರೆಡಿ ಆಗಿದೆ. ಈ ಪಲಾವ್ ಇದೆಯಲ್ಲ ಮಾಡೋದು ತುಂಬಾ ಸುಲಭ. ಮನೇಲಿ ಯಾವ ತರಕಾರಿ ಇದೆಯೋ ಯಾವ ಮಸಾಲ ಇದೆಯೋ ಅದನ್ನ ಹಾಕಿ ಮಾಡ್ಬೋದು. ನಾರ್ಮಲ್ ರೈಸಿಂದ ಕೂಡ ಮಾಡ್ಬೋದು, ಬಾಸ್ಮತಿ ರೈಸೇ ಬೇಕು ಅಂತ ಇಲ್ಲ. ನಾನು ನೀರಿನ ಪ್ರಮಾಣ ಎಷ್ಟು ಅಂತ ಕರೆಕ್ಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಸ್ಟ್ ಕೂಡ ಹಾಕ್ತೀನಿ. ಅದನ್ನೇ ನೋಡಿ ಅದೇ ಪ್ರಕಾರ ನೀವು ಮಾಡಿ ಪರ್ಫೆಕ್ಟ್ ಆಗಿರುವಂಥ ಸೂಪರ್ ಆಗಿರುವಂಥ ಘಮ ಘಮ ಅನ್ನುವಂಥ ಹೋಟೆಲ್ಗಿಂತಲೂ ತುಂಬಾ ಚೆನ್ನಾಗಿರುವಂತಹ ಬಿರಿಯಾನಿಗೆ ಸಮ ಇರುವಂಥ ಪಲಾವನ್ನು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಸುಲಭವಾಗಿ ಮಾಡ್ಬೋದು, ಕಮ್ಮಿ ಟೈಮಲ್ಲಿ ಮಾಡ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಹಾಗೆಯೇ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಿಶೇಷವಾಗಿರುವಂಥ ಕುಷ್ಕ ರೈಸಿದು ರೆಸಿಪಿ ಕೂಡ ಹಾಕಿರ್ತೀನಿ ಲಿಂಕ್, ಅದನ್ನು ಕೂಡ ನೋಡಿ. ಆ ರೆಸಿಪಿನ ಕೂಡ ಟ್ರೈ ಮಾಡಿ. ಇದೇ ಥರ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.